ಸೋನುಮಿರು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ನನ್ನ ಬರ್ಪುನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಟ್ಟು ಜಾಗೃತಿದ ಘಂಟೆ. ಕಾಂಗ್ರೆಸ್ ಪಕ್ಷ ಹೊಸ ನಾಯಕರನ್ನು ಬುಳೆಪಾವನ ಕೆಲಸ ಮಲ್ತೊಂದುಂಡು. ಬೇಸಿರೋಡು ಮೈಸೂರು ವಿಭಾಗ ಮಟ್ಟದ ಪ್ರತಿನಿಧಿನ ಸಭೆಟ್ ಡಿಕೆ ಶಿವಕುಮಾರ್. ಉಳ್ಳಾಳ ಕ್ಷೇತ್ರ ಉಚ್ಚಿರದ ಬಸ್ ಸ್ಟ್ಯಾಂಡ್ ಪರ್ಪನ ಪಾರ್ಟಿ ನಡಪೊಂದಿತ್ತಿನ ಆಜಿ ಜನತ ಮಿತ್ ಕಾರ್ಯಾಚರಣೆ. ನಡು ರಾತ್ರಿ ಮುಟ್ಟಲ ನಗರ ಬೊಕ್ಕ ಸುತ್ತಮುತ್ತಲು ಬರಿಬರ್ಪನಕ್ಲೆಗ್ ಬೆಚ್ಚ ಮುಟ್ಟಾಯಿನ ಹೊಸ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಕುಡಡ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಎಜೆ ಕೌಶಲ್ಯ ಬೊಕ್ಕ ಸಿಮ್ಯುಲೇಷನ್ ಸೆಂಟರ್ ಲೋಕಾರ್ಪಣೆ. ಜನವರಿ 8 ಕುವೈಟ್ ತುಳುಕೂಟದ ನಿಲೆಟ್ ತುಳು ಪರ್ಬಗು ಅಟ್ಟಣೆ. ತುಳು ಸಂಸ್ಕೃತಿ ಆಚಾರ ವಿಚಾರ ಒರಿಪವನ ಮಾಮಲ್ಲ ಕಾರ್ಯಕ್ರಮದ ಬಗ್ಗೆ ಉಂಜಿವರ ವಾರ್ಸಿದೇವರ ನನ್ನ ಮಿತ್ತಗ ಬರ್ಪನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಓಟು ನಿಕ್ಲೆಗ್ ಜಾಗೃತಿದ ಘಂಟೆ. ಕಾಂಗ್ರೆಸ್ ಪಕ್ಷದ ಹೊಸ ನಾಯಕತ್ವ ಬುಳೆಪವನ ಕೆಲಸ ಆವೊಂದುಂಡು ಕೆಪಿಸಿಸಿ ಗುರುಕಾರ್ಯ ಡಿಕೆ ಶಿವಕುಮಾರ್ ಪಂತೀರ್. ಬೇಸಿರೂರು ನಡಪೈನ ಪಕ್ಷದ ಮೈಸೂರು ವಿಭಾಗ ಮಟ್ಟ ಪ್ರತಿನಿಧಿನ ಸಭೆಟ್ ಪ್ರತಿನಿಧಿಗಳನ್ನು ಉದ್ದೇಶಿಸಿದ್ದಾರೆ ಪಾತೇರಿಯರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ನಿಲೆಟ್ ಮೈಸೂರು ವಿಭಾಗ ಮಟ್ಟದ ಪ್ರತಿನಿಧಿನ ಸಂಕಲ್ಪ ಸಭೆ ಬುಧವಾರ ಬೀಸಿರೋಡ್ದ ಸಾಗರ್ ಆಡಿಟೋರಿಯಂ ಅಟ್ಟಣೆ ಆದಿತ್ತು. ಕೆಪಿಸಿಸಿ ಗುರುಕಾರ್ಯರು ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ಕೆಪಿಸಿಸಿ ಕಾರ್ಯಗುರುಕಾರ್ಯರು ಸಲೀಂ ಅಹಮದ್ ಇಂಚ ಕಾಂಗ್ರೆಸ್ ಪಕ್ಷದ ಮಲ್ಲ ನಾಯಕರು ಪಾಲ್ದೆತೊನ್ನ ಸಭೆಟ್ ಮಾಜಿ ಮಂತ್ರಿ ಬಿ ರಮಣತ್ರೈ ಎದುಕೊಂದು ಸುರೂತ ಪಾತೆರ ಪಂಡೇರು. ಆದರೆ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಕಡಿಮೆ ಇರಬಹುದು, ಆದರೂ ಕೂಡ ನಮ್ಮ ಹೋರಾಟಗಳು ನಾವು ಮಾಡ್ತಲೇ ಬಂದಿದ್ದೇವೆ. ಅತ್ಯಂತ ಹೆಚ್ಚು ಜನರಿಗೆ ಲಾಭ ಸಿಕ್ಕಿರ್ತಕ್ಕಂಥ ಒಂದು ಜಿಲ್ಲೆ ಆದರೂ ಕೂಡ ಇವತ್ತು ಮತೀಯ ಶಕ್ತಿಗಳು ಇವತ್ತು ಅಧಿಕಾರ ಸ್ಥಾನವನ್ನು ಪಡೆದಂಥ ಒಂದು ಜಿಲ್ಲೆ ಆಗಿದೆ. ಆದರೆ ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಉತ್ತುಂಗ ಶಿಖರಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ಸನ್ನು ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ನಾವು ಕಾರ್ಯಕರ್ತರು ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಎದುರು ಪಕ್ಷದ ನಾಯಕರಲಾದ ಪುನಃ ಸಿದ್ದರಾಮಯ್ಯರು ಪಾತಿರ್ದೆ. ಮೈಸೂರು ವಿಭಾಗದ ಪ್ರತಿನಿಧಿನ ಸಭೆ 4 ವಿಭಾಗ ಮಟ್ಟೊಡು ದಿಗೊಂದುಂಡು. 8 ಬೆಂಗಳೂರು, 11 ಬೆಳಗಾವಿ, 18 ಕಲಬುರ್ಗಿ ಸಭೆ ಅಟ್ಟಣೆ ಮಾಡ್ತದಂಡು. ಮಾತಾ ಬ್ಲಾಕ್ ಮಟ್ಟದ ಜಿಲ್ಲಾ ಮಟ್ಟದ ಸಮಿತಿನ ಗುರ್ಕಾರ್ಲು ಜನ ಪ್ರತಿನಿಧಿಲು ಸೋತು ನಕ್ಲು ಇಂಚ ಸರ್ವೇರ್ಲ ಪಾಲ್ದೆತೊಂದು ಅಕ್ಲಕ್ಲಿನ ಅಭಿಪ್ರಾಯ ತಿರಿಪಾವೇರು. ಪಕ್ಷದ ಗುರುಕಾರ್ಯರು 2021 ವರ್ಷನು ಸಂಘಟನೆ ಬೊಕ್ಕ ಸಂಘರ್ಷದ ವರ್ಷ ಅಂದು ಪಂತೇರಂದು ಅರ್ಪಂಡೇರು. ನರೇಂದ್ರ ಮೋದಿಯರು ಪ್ರಧಾನಿಯಾದ 7 ವರ್ಷ ಅಂಡು ನಿರುದ್ಯೋಗ ಬಗೆಟ್ ಪಾತಿರ್ದೇರ, ಬೆಲೆ ಏರೊಂದುಂಡು ಪಾತಿರ್ದೇರ, ಪೆಟ್ರೋಲ್ ಡೀಸೆಲ್ ಬೆಲೆ ಬಗೆಟ್ ಪಾತಿರ್ದೇರ, ಅಚ್ಚೆ ದಿನ್ ಆಯೇಗ ಪುಣ್ಯಾತ್ಮ 7 ವರ್ಷ ಅಂಡು ಯಡಿಯೂರಪ್ಪರು ಲೂಟ್ ಒಂದುಲ್ಲೇರು ಅಂಡ ಪ್ರಧಾನಿ ಮಣಿಪಂದೆ ಕುಲ್ದೇರು. ಮನ್ ಕಿ ಬಾತ್ ಜನಕ್ಲಿನ ಕಷ್ಟದ ಬಗೆಟ್ ದಾಯ ಪಾತಿರ್ದೇರು. ನರೇಂದ್ರ ಮೋದಿಯರು ನಂಚಿನ ಸುಳ್ಳು ಪಂಪನ ಪ್ರಧಾನಿ ದೇಶದ ಇತಿಹಾಸಡಿಯೇ ಬೈದು ಜೆರೆಂದು ಸಿದ್ದರಾಮಯ್ಯರು ಪಂಡೇರು. ನರೇಂದ್ರ ಮೋದಿಯವರು 7 ವರ್ಷ ಆಯ್ತು ಬಂತು ಪ್ರಧಾನಮಂತ್ರಿಯಾಗಿ. ಯಾವತ್ತಾದರೂ ಅನ್ಎಂಪ್ಲಾಯ್ಮೆಂಟ್ ಮಾತಾಡಿದಾರ? ಯಾವತ್ತಾದರೂ ಪ್ರೈಸ್ ರೈಸ್ ಬಗ್ಗೆ ಮಾತಾಡಿದಾರ? ಯಾವತ್ತಾದ್ರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬಗ್ಗೆ ಬೆಲೆ ಜಾಸ್ತಿ ಅದರ ಬಗ್ಗೆ ಮಾತಾಡಿದಾರ? ಯಾವತ್ತಾದ್ರು GDP ಬಿದ್ದೋಯ್ತು ಅಂತೇಳಿ ಮಾತಾಡಿದಾರ? ಎಲ್ಲ ಎಮೋಷನಲ್ ಇಶ್ಯೂಸ್, ಓನ್ಲಿ ಎಮೋಷನಲ್ ಇಶ್ಯೂಸ್. ಅವರು ಎಂಥದ್ದು ಮನ್ ಕಿ ಬಾತ್ ಮಾತಾಡ್ತಾರಲ್ಲ, ಎಲ್ಲಾದರೂ ಈ ಪದ ಎಕನಾಮಿಕ್ ಇಶ್ಯೂಸು ಸೋಷಿಯಲ್ ಇಶ್ಯೂಸ್ನ ರೈಸ್ ಮಾಡೋದು ಹೇಳಿ ನೋಡಿ. ಅವ್ರು ಹೇಳೋದೇ ಇಲ್ಲ ಇದನ್ನ. ಇವತ್ತು ಯಾಕೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಹೇಳಿ ನೋಡೋಣ. ಅಚ್ಚೇ ದಿನ ಈಗ 7 ವರ್ಷ ಆಯ್ತಲ್ಲಪ್ಪ, ಎಲ್ಲಿ ಪುಣ್ಯಾತ್ಮ ಅಚ್ಚೇ ದಿನ. ನಾ ತಿನ್ನಲ್ಲ, ಬೇರೆಯವರು ತಿನ್ನಕ್ ಬಿಡಲ್ಲ. ಯಡಿಯೂರಪ್ಪ ಇಲ್ಲಿ ಲೂಟಿ ಹೊಡಿತಾವನೆ, ನೀ ಸುಮ್ಮನೆ ಕೂತಿದ್ಯಲ್ಲಪ್ಪ ಮರಯ್ಯ. ಎಲ್ರಿ ನರೇಂದ್ರ ಮೋದಿಜಿ, ಎಲ್ಲಿ? ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ನರೇಂದ್ರ ಮೋದಿ ಅಂತ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ
ಈ ದೇಶದಲ್ಲಿ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಬಂದಿರಲಿಲ್ಲ. ಮುಗಿತಲ ಕಾರ್ಯಕ್ರಮಟು ಡಿಕೆ ಶಿವಕುಮಾರ್ ಪಾತಿರ್ದು ಗ್ರಾಮ ಪಂಚಾಯತ್ ಓಟುಡು ಏರೇರು ಎಡೆನ ಪುಣ್ಯತರ ಅಕ್ಲಿಗೆ ಕುಡೋರ ಮೆಚ್ಚುಗೆ ತಿರಿಪಾವೆ ನನ್ನ ಮಿತ್ತಿಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಓಟು ಬರ್ಪುಂಡು ಒಂದು ಜಾಗೃತಿದ ಘಂಟೆ ಎಂಎಲ್ಎ ಆವಡೊಂದು ಪ್ರತಿಯೋರಿಗಳ ಆಸೆ ಉಂಡು ಹೊಸ ನಾಯಕತ್ವ ಬುಳೆಪಾವನ ಕೆಲಸ ಮುಂದುಂಡು ನೆಂಪುದೀಲೆಂದು ಡಿಕೆಶಿ ಪ್ರತಿನಿಧಿಲೆಗೆ ಪಂಡೇರು. ಈಗಾಗಲೇ ಗ್ರಾಮ ಪಂಚಾಯತಿಗೆ ಕೆಲವರಿಗೆ ಜವಾಬ್ದಾರಿ ವಹಿಸಿದ್ದು, ಕೆಲವರು ಬಹಳ ಕಷ್ಟಪಟ್ಟು ಕೆಲವರು ಸಹಾಯ ಮಾಡಿದ್ದಾರೆ. ಆದರೆ ಕೆಲವರು ಜವಾಬ್ದಾರಿನ ವಹಿಸ್ಕೊಂಡಿರೋರು ಯಾರು ಏನು ಮಾಡಲಿಲ್ಲ, ಅದು ಕೂಡ ಗೊತ್ತಿದೆ. ಆದರೆ ಕೆಲ ಕಾರ್ಯಕರ್ತರು ತನ್ನ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಕೆಲವು ಹೆಚ್ಚಿಗೆ ಸದಸ್ಯರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಯಾರು ಶ್ರಮ ಪಟ್ಟಿದ್ದೀರಿ, ಯಾರು ಶಾಸಕರಿರ್ಬೋದು, ಯಾರು ಕ್ಯಾಂಡಿಡೇಟ್ಗಳಿರ್ಬೋದು, ಯಾರು ಬ್ಲಾಕ್ ಅಧ್ಯಕ್ಷಗಳಿರ್ಬೋದು, ಯಾರು ಶ್ರಮಪಟ್ಟು ಗೆಲ್ಸ್ಕೊಂಡು ಬಂದಿದ್ದೀರಿ ಅವ್ರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಆದರೆ ಇವತ್ತು ಈ ದಕ್ಷಿಣ ಕನ್ನಡದ 2 ಅಭಾಗದ ಜಿಲ್ಲೆಯಲ್ಲಿ ನನಗೆ ಸಮಾಧಾನಕರವಾದಂಥ ರಿಸಲ್ಟ್ಸು ನಮಗೆ ಕಾಣ್ತಾ ಇಲ್ಲ. ಕೆಲವು ಬೇರೆ ಜಿಲ್ಲೆದಲ್ಲೂ ಕೂಡ ಈ ಭಾಗದಲ್ಲಿ ನಮಗೆ ಕಾಣ್ತಾ ಇಲ್ಲ. ನಾನು ಅದನ್ನು ಬಿಚ್ಚಿ ನಾನು ಎಲ್ಲೆಲ್ಲಿ ಏನೇನಾಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಲೆಕ್ಕ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಮುಂದಿನ ದಿನದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚಿಹ್ನೆ ಮೇಲೆ ಬರ್ತದೆ. ಇದೊಂದು ಎಚ್ಚರಿಕೆಯ ಗಂಟೆ. ಸೊ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ನೀವು ಈ ಒಂದು ಪಂಚಾಯತಿನ ತಯಾರು ಮಾಡಿಕೊಂಡು ಮೀಟಿಂಗ್ ಮಾಡಿಕೊಂಡು ಈಗಿಂದನೇ ಸಜ್ಜಾಗಿ ಯಾರು MLA ಆಗಬೇಕು ಅಂತೇಳಿ ಇಷ್ಟಪಡ್ತೀರಿ, ವ್ಯವಸಾಯ ಮಾಡೋ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಬಂಡವಾಳ ಹಾಕ್ಕೊಂಡು ಲೀಡ್ಗಳನ್ನು ಗೆಲ್ಲಿಸಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಲಿಲ್ಲ ಅಂತಂದರೆ ನಾವು ನಮ್ಮ ಹೊಸ ನಾಯಕತ್ವವನ್ನು ನಾವು ಅನಿವಾರ್ಯತೆಯಿಂದ ನಾವು ಬೆಳೆಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಯಾವ ಸಂಕೋಚ ಇಲ್ಲದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು SR ಪಾಟೀಲ್, ಎಐಸಿಸಿ ಕಾರ್ಯಂತರು ವಿಷ್ಣುನಾಥನ್, ಶಾಸಕರು UT ಖಾದರ್, ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು BK ಹರಿಪ್ರಸಾದ್, ವಿನಯ್ ಕುಮಾರ್ ಸೊರಕೆ, BL ಶಂಕರ್, VS ಉಗ್ರಪ್ಪ, DK ತಾರಾದೇವಿ, ತನ್ವೀರ್ ಶೇಟ್, ಮೋಟಮ್ಮ, ಜಿಲ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮಿಥುನ್ ರೈ ಪಾಲ್ಗೊಂಡಿರು. VR ಸುದರ್ಶನ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕರಾವಳಿ ಜಿಲ್ಲೆಯೆಡೆ ಬುಧವಾರ ರಾತ್ರಿ ಭಾರೀ ತೆಡ್ಲಿ ಮಿಂಚಿದ ಒಟ್ಟುಗು ಬರ್ಸ ದೊರಿದಿದೆ. ಒಡಿಪುಡು ಬ್ರಹ್ಮಾವರ ಆಕಾಶವಾಣಿ ಕೇಂದ್ರದ ಕೈತಲು ಸಪ್ತಮಿ ಹೋಟೆಲ್ಗೆ ತೆಡ್ಲು ಬುಡ್ದು ಹೋಟೆಲ್ ಭಸ್ಮ ಆತಂಡೆ. ಬರ್ಸೊಡ್ದವರ ಹೋಟೆಲ್ ಬೇಗ ಬಂದಾದಿತ್ತನ ಅಂಚದ ಒವ್ವೆ ಜುವ ಅಪಾಯ ಆತಜಿ. ಒಡಿಪು ಜಿಲ್ಲೆಡು ಬುಧವಾರ ತೆಡ್ಲು ಮಿಂಚಿ ಇತ್ತದ ರಾತ್ರಿ ಭಾರೀ ಬರ್ಸ ಬೈದಂಡು ತೆಡ್ಲು ಬೂರ್ದು ಬ್ರಹ್ಮಾವರ ತಾಲೂಕು ಆಕಾಶವಾಣಿ ಕೇಂದ್ರದ ಕೈತಲಿತ್ತಿನ ಸಪ್ತಮಿ ಹೋಟೆಲ್ ಪೊತ್ತದು ಭಸ್ಮ ಆತು ಪೋತುಂಡು. ಮಾಹಿತಿ ತೆರೆದು ಅಗ್ನಿಶಾಮಕ ದಳ ಜಾಗೆಗೆ ಬತ್ತದು ಸೂತೆಕ್ಕಾಯರ ಭಾರಿ ಪುಣೆತೆರು. ಅಗ್ನಿಶಾಮಕ ದಳದ ತುರ್ತು ಕಾರ್ಯಾಚರಣೆ ನಡೆದು ಭಾರಿ ಅವಘಡ ಒಂಜೇನು ತಪ್ಪಾದಿರು. ತೆಡ್ಲುಪೂರ್ನಗ ರೆಫ್ರಿಜರೇಟರ್ದ ಕಂಪ್ರೆಸರ್ ಪುಡಾದ ಸೂಪತ್ತದುಂಡು. ಬರ್ಸ ಬೈತಿ ನೇಡ್ದಾವರ ಹೋಟೆಲ್ ಬೇಗ ಬಂದ ಆದಿತ್ತುಂಡು ಅಂಚಾದು ಪ್ರಾಣಾಪಾಯ ಆತಜಿ ಬಂದು ಅಗ್ನಿಶಾಮಕ ದಳದ ಅಧಿಕಾರಿಲು ಮಾಹಿತಿ ಕೊಡ್ತಿರು. ಸಾರ್ವಜನಿಕ ಜಾಗಿರೆಡು ಬೋರ್ಡ್ ಚಾಂದಿ ಚರ್ಲ ಕಾರ್ಯೊಡಿತ್ತಿನ ಅಂಚಿನ ಕಿರಣ ಮಿತ್ ಕಠಿಣ ಕ್ರಮದೆತುನುವಾಂದು ಪಂಡದಿತ್ತಿನ ಕುಡ್ಲದ ಪೊಲೀಸ್ ಕಮಿಷನರ್ ಉಳ್ಳಾಲ ಕ್ಷೇತ್ರ ಉಚ್ಚಿರಡು ಕೆಲವರಿಗೆ ಬೆಚ್ಚ ಮುಟ್ಟಾದಿರು. ಬಸ್ ಸ್ಟ್ಯಾಂಡ್ ಪರ್ದು ಬುರುಂದಿತ್ತಿನ 5 ಜನಕಿನ ಮಿತ್ ಕಾರ್ಯಾಚರಣೆ ನಡಪಾದಿರು. ಕುಡ್ಲ ಪೊಲೀಸ್ ಕಮಿಷನರ್ ರಡ್ಡು ದಿನೋಡುದುಂಬು ಸಾರ್ವಜನಿಕರನ ದೂರದಂಚ ಸಾರ್ವಜನಿಕ ಜಾಗಿರೆಡು ಪಾರ್ಕ್ ಬಸ್ ಸ್ಟ್ಯಾಂಡ್ ಪರ್ದು ತಿರ್ಗೊಂದು ಉಪದ್ರ ಕೊರಪುನಕಿನ ಮಿತ್ ಕಠಿಣ ಕ್ರಮದೆತುನಿಯರೆ ಕಾರ್ಯಾಚರಣೆ ಶುರು ಮಲ್ತಿದ್ದೀರು. ಅಂಗಾರ ನಡುರಾತ್ರಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ರಾಜಮಾರ್ಗ ಅಜ್ಪತ್ತಾಜಿತ ಉಚ್ಚಲ ಬಸ್ ಸ್ಟ್ಯಾಂಡ್ ಪಾರ್ಟಿ ಮಲ್ತುಂದಿತ್ತಿನ 5 ಜನಕಿನ ಮಿತ್ ಕಾರ್ಯಾಚರಣೆ ನಡಪಾದಿರು. ಕಮಿಷನರ್ ಎನ್ ಶಶಿಕುಮಾರ್ ಅಕ್ಲೆ ಜೋರು ಮಲ್ತದ ಕೇಸ್ ಪಾಡ್ದು ಜಾಗ್ರತೆ ಪಂತೀರು. ನಡುರಾತ್ರಿ ಮುಟ್ಟಲ ಕುಡ್ಲ ನಗರಡು ಬಲಿ ಬರ್ಪನಕ್ಲೆಗ್ ದಾಕ್ಷಿಣದ ಅಂತೆ ಕ್ರಮದೆತುನುವಾಂದು ಶಶಿಕುಮಾರ್ ಅಧಿಕಾರದೆತೊನ್ನ ಬೆರಿಕೆ ಪೋಡಿಗೆ ಪುಟ್ಟಾದಿತ್ತೀರು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ರಾತ್ರಿ ಗಸ್ತ್ ತಿರುಗಿನಾಗ ಉಚ್ಚಿಲ ಬಸ್ ಸ್ಟ್ಯಾಂಡ್ 5 ಜನ ಇತ್ತೀರು. ಅಕ್ಲಿನ ಸ್ವಾಧೀನೋಗ್ದೊಂದು ಉಳ್ಳಾಲ ಪೊಲೀಸರಿಗೆ ಒಪ್ಪ್ಯಾದಿರು. ಅಕ್ಲು ಬಸ್ ಸ್ಟ್ಯಾಂಡ್ ಕುಳುದಿತ್ತಿನ ಬಗೆಟ್ ವಿಡಿಯೋ ದೇದಿರು. ಜವನೆರಡ ಇತ್ತಿನ 4 ಬೈಕ್ಲಿನ ಸ್ವಾಧೀನೋಗ್ದೆ ತಂದಿರು. ಎನ್ ಶಶಿಕುಮಾರ್ ಅಧಿಕಾರದೆತೊನ್ನ ಬೆರಿಕೆ 6 ನಗರ ಸಂಚಾರ ನಡಪಾದು ಅಕ್ರಮ ಅನ್ಯಾಯ ಅನಾಚಾರ ಬಗೆಟ್ ಪಿಂದೊಂದುಲ್ಲಿರು. ಪೊಲೀಸ್ ಕಮಿಷನರ್ನ ಈ ಕಾರ್ಯ ಸಾರ್ವಜನಿಕರನ ಮೆಚ್ಚುಗೆಗೆ ಸಂದದಂಡೆ.
ಮುಖ ತೋರ್ಸಪ್ಪ. ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಕುಡ್ಲ ಎಜೆ ಕೌಶಲ್ಯ ಬೊಕ ಸಿಮ್ಯುಲೇಷನ್ ಸೆಂಟರ್ ಲೋಕಾರ್ಪಣೆ ಬುಧವಾರ ಅಟ್ಟಣೆ ಆದಿತ್ತು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಲೋಕಾರ್ಪಣೆ ಮಾಡ್ತಾರೆ. ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಕುಡ್ಲ ಎಜೆ ಕೌಶಲ್ಯ ಬೊಕ ಸಿಮ್ಯುಲೇಷನ್ ಕೇಂದ್ರದ ಲೋಕಾರ್ಪಣೆ ಕಾರ್ಯಕ್ರಮ ಬುಧವಾರ ನಡೆತನ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಉದಿಪನ ಮಲ್ತೇರು. ಉದಿಪನ ಮಲ್ತದಾರ ಪಾತಿರ್ದು ಕೌಶಲ್ಯ ಬೊಕ್ಕ ಸಿಮ್ಯುಲೇಷನ್ ಕೇಂದ್ರದ ತಾಪನೆಗಾದ ಉಂದಿತ ಗುರುಕಾರ್ಯರು ಬೊಕ್ಕ ನಿರ್ವಹಣಾ ಸದಸ್ಯನ ಕಾರ್ಯನು ಪುಗಾರಿಯರು. ಕೇಂದ್ರಡು ಸುಧಾರ್ಧನ ವೈದ್ಯಕೀಯ ಬೊಕ್ಕ ಶಸ್ತ್ರಚಿಕಿತ್ಸಾ ಕೌಶಲ್ಯ ವೈದ್ಯಕೀಯ ಬೊಕ್ಕ ಬಾಕಿ ಆರೋಗ್ಯ ವೃತ್ತಿ ಪರವಾಯಿನಕ್ಲೆಗ್ ಪ್ರಯೋಜನ ಕೊರ್ಪುನೊಂದು ಪಂಡೇರು. ಜನನ ಸಿಮ್ಯುಲೇಟರ್, ಪ್ರಾಯದ ಸೀಕದಕ್ಲೆಗ್ ಸಿಮ್ಯುಲೇಟರ್, ಪುರುಬಾಲ್ಯದ ಸಿಮ್ಯುಲೇಟರ್, ವರ್ಚುವಲ್ ಐಸಿಯುಲೇಡ್ ಪುರುಬಾಲೆ ಬೊಕ್ಕ ಜೋಕ್ಲಿನ ಮನುಷ್ಯ ಆಕೃತಿಲು ನಿಜ ಸಮಯದ ಅನುಭವ ಕೊರಿಯರೆ ಬೊಕ್ಕ ಸಂಕೀರ್ಣ ವೈದ್ಯಕೀಯ ಬೊಕ್ಕ ಆಪರೇಷನ್ ದ ಸಂಗತಿ ಕಲ್ಪರೆ ಜೋಕ್ಲಿನ ಬೊಕ್ಕ ಆಪರೇಷನ್ ಥಿಯೇಟರ್ ಮಾಡ್ಯುಲೇನ್ ಒಂದು ಹೊಂದುದುಂಡು. ಎಜೆ ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಎಜೆ ಶೆಟ್ಟಿ, ಎಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒತ್ತು ಗುರುಕಾರ್ಯರು ಪ್ರಶಾಂತ್ ಶೆಟ್ಟಿ, ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಡಾಕ್ಟರ್ ಅಮಿತಾ ಮಾರ್ಲಾ, ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಬೊಕ್ಕ ಎಜೆ ಕಾಲೇಜದ ಡೀನ್ ಡಾಕ್ಟರ್ ಅಶೋಕ್ ಹೆಗ್ಡೆ ಪಾಲ್ದೆ ತುಂಡೇರು. ಒಡಿಪು ಜಿಲ್ಲೆ ಕೋಟಕೈತಲ್ದ ವಡ್ಡರ್ಸೆ ಗ್ರಾಮಡು ಬುಧವಾರ ಭಾರಿ ಮಲ್ಲ ಗೋರಿಲ್ಲ ಒಂಜೆಲು ತೂಯಿನ ಬಗೆಟ್ ಕೆಲವೇರು ಸಾಮಾಜಿಕ ಜಾಲತಾಣಡು ವಿಡಿಯೋ ಪಾಡ್ದೇರು. ಒಂದೆಡ್ದಾದ ಜನ ಪೋಡಿದು ಪೋತುಂಡು. ಒಂದು ಕಿಡಿಗೇಡಿನ ಬೋಡ್ಚಾಂದಿ ಕೆಲಸನಾತು ಸತ್ಯನಾಂದು ತನಿಖೆ ಆವಡಾತು. ಒಡಿಪು ಜಿಲ್ಲೆ ಕೋಟಾ ಕೈತಲ್ದ ವಡ್ಡರ್ಸೆ ಗ್ರಾಮಡು ಇಚಿತ್ರ ಸಂಗತಿ ಒಂಜಿ ನಡತದುಂಡು. ಕಾಡು ಜಾಗೆಡು ಗೋರಿಲ್ಲ ಒಂಜೆನು ತೂತಾಂದು ಗ್ರಾಮದ ಜನಕುಲು ಪನೊಂದಿತ್ತೆರು. ಬುಧವಾರ ಸರ್ಕಾರಿ ಮಲ್ಲ ಶಾಲೆ ಪಿರಾವ್ದ ಕಾಡಡು ಭಾರಿ ಮಲ್ಲ ಗೋರಿಲ್ಲ ತೋಜುದಂಡಿಗೆ ಊರ್ದ ಒರಿ ಮೊಬೈಲ್ಡು ವಿಡಿಯೋ ಮಲ್ತದು ಅವು ಸಾಮಾಜಿಕ ಜಾಲತಾಣಲೇಡು ಸುದ್ದಿ ಆವೊಂದುಂಡು. ಊರ್ದಕ್ಲಿನ ಮಾಹಿತಿದಂಚ ಕಾಡು ಇಲಾಖೆ ಅಧಿಕಾರಿಲು ಭೇಟಿ ಕೊರ್ನಾಗ ಗೋರಿಲ್ಲ ಇಜಾಂಡು ಕೈತಲ್ಡು ಭಾರಿ ಕಾಡು ಉಪ್ಪೆನೆರ್ದವರ ಊರ್ದಕ್ಲಿಗೂ ಪೋಡಿಗೆ ಸುರುವಾತುಂಡು. ಈ ಜಾಗೆಡು ಇಡೆಮುಟ್ಟ ಏರ್ಲ ಗೋರಿಲ್ಲ ತೂತುಚೇರು. ಮರತ ಇಡೆಟ್ಟು ಉಂತು ದಿನ ಗೋರಿಲ್ಲದ ವಿಡಿಯೋ ಪ್ರಸಾರ ಆವೊಂದಿತ್ತದು ಅವು ಸತ್ಯನ ಸುಳ್ಳಾಂದು ನನ ತೆರೆಯೋಡಾತೆ. ರಾಜ್ಯದ ಒವೇ ಜಾಗೆಡು ಗೋರಿಲ್ಲ ತೋಜುನ ಸಾಧ್ಯತೆ ದಾಂತಿನ ಹಿಡ್ದಾವೆರ ಒಂದು ಏರ ಕಿಡಿಗೇಡಿಲು ನಡಪಾದಿನ ಬೊಡ್ಚಾಂದಿ ಕೆಲಸನಾಂದು ತನಿಖೆ ಆವಡಾತುಂಡು. ಇಲ್ಲಿ ಎಂತ ಮರ ಹಾಡೆ ದೊಡ್ಡ ಗೋರಿಲ್ಲ ಇತ್ತು. ಗೋರಿಲ್ಲ ಇತ್ತು ಹಾಡೆ ದೊಡ್ಡದು. ಗೋರಿಲ್ಲ ಹೌದು. ಗೋರಿಲ್ಲ ಬೆರ್ಸೋದು ಪಂಚಾಯತ್. ಅದೈದು ಇಲ್ಲಿ ಬನ್ನಿ ನಿಂತಿದ್ದಿಲ್ಲ. ಬಂಟ್ವಾಳ ತಾಲೂಕುದ ಕಾಯರಡ್ಕ ಸೂರಿಕುಮೇರಡು ಶ್ರೀ ರವಳನಾಥ ಮಹಾಮಾಯಿ ದೇವಸ್ಥಾನಡು ಬುಧವಾರ ಬ್ರಹ್ಮಕಲಶ ನಡಪಾಯರು. ಕುಡ್ಲದ ಪ್ರಭು ಸ್ವೀಟ್ಸ್ ಕುಟುಂಬದಕ್ಲು ಭಕ್ತರು ಪಾಲ್ದೆ ತೊಂದಿರು. ಬಂಟ್ವಾಳ ತಾಲೂಕದ ಕಾಯರಡ್ಕ ಸೂರಿಕುಮೇರಡು ಶ್ರೀ ರವಳನಾಥ ಮಹಾಮಾಯಿ ದೇವಸ್ಥಾನಡು ಬುಧವಾರ ಬ್ರಹ್ಮಕಲಶ ಅಟ್ಟಣೆ ಮಲ್ತದಿತ್ತೆರು. ಪ್ರಭು ಸ್ವೀಟ್ಸ್ ಕುಟುಂಬದ ಶ್ರೀ ಸಾನ್ನಿಧ್ಯದ ದೇವಿರೆಗ್ ನಡಪಾಯಿನ ಬ್ರಹ್ಮಕಲಶಡು ಕಾಂಡೆ ಪುರೋಹಿತರೆಡ್ದು ಹೋಮ ಸೇರ್ದು ಧಾರ್ಮಿಕ ಬೇತೆ ಬೇತೆ ವಿಧಿ ವಿಧಾನಲು ನಡೆದಂಡು. ದೇವಿರೆಗ್ ಕಲಶಾಭಿಷೇಕ ಸುರುವಾದ ಅಕೇರಿಗ್ ಬ್ರಹ್ಮಕಲಶದ ಅಭಿಷೇಕ ಮಲ್ತೆರು. ಬ್ರಹ್ಮಕಲಶಡ್ದು ಬೊಕ್ಕ ಪ್ರಸನ್ನ ಪೂಜೆ, ಮಹಾಪೂಜೆ, ನುಪ್ಪು ಪ್ರಸಾದ ಸೇವೆಗ್ ಪೂಜೆ ಇಂಚ ಬ್ರಹ್ಮಕಲಶದ ಬೇತೆ ಬೇತೆ ವಿಧಿ ವಿಧಾನಲು ನಡೆದಂಡು. ಸಂಕಲ್ಪಿತ ದೇವಕಿ ಕೃಷ್ಣ ರವಳನಾಥ
जय 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 वेंकट ಕಾರ್ ಸ್ಟ್ರೀಟ್ ಕರಂಗಲ್ಪಾಡಿ ಬೊಕ್ಕ ಬೋಳೂರುಡು ಪ್ರಭು ಸ್ವೀಟ್ಸ್ ದ ಬೇತೆ ಬೇತೆ ಶಾಖೆಲು ಇತ್ತದು ಪ್ರಭು ಸ್ವೀಟ್ಸ್ ಕುಟುಂಬದಕಲು ಭಕ್ತರು ಪಾಲ್ದೆತೊಂದು ಶ್ರೀ ರವಳನಾಥ ಮಹಮ್ಮಾಯಿ ದೇವಿರ್ನ ಇಂಬು ನಟ್ಟೊಂಡೆರು. ಜನವರಿ 10 ಐತಾರ ಕಲ್ಲುಟ್ಟಿ ಬೊಕ್ಕ ಗುಳಿಗ ದೈವಲೆಗ್ ಕೋಲ ಅಟ್ಟಣೆ ಮಲ್ತದೆರು. ವಿಘ್ನನಾಯಕನೇ ಬಹು ವಿಘ್ನ ಕೋಟಿಗಳನ್ನು ಭಗ್ರವಾಗಿ ಹರಿ ಗುಣಾಂಬುದಿಯಲ್ಲಿ ಭಗ್ರವಾಗಲಿ ಚಿತ್ತ ಭಗ್ರದಂತನೆ ನಿನ್ನಲಿ ಲಗ್ನ ಮನವಿತ್ತು ನಿರ್ವಿಘ್ನ ಕೃತಿ ನುಡಿಸೋ ಬೇರೊಡಲ ತವ ಪಾದ ವಾರಿದ ದ್ವಯ ಮನೋ ನೀರಜಾಲಯದಿ ಮದಿಪೇನ ನಿನ್ನ ಬರಲಿ ಅಸುರನ ವೈರು ಬಣ್ಣ ಬಣ್ಣನೆ ಕರಿದೆಗೆನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನೆ ಮುರಿದು. ಪಾಂಡೇಶ್ವರ ರೈಲ್ವೆ ಗೇಟ್ ಕೈತಲು ಬುಧವಾರ ರಾತ್ರಿ ಪೆರ್ಮರಿ ಒಂಜಿ ತೋಜಿದಿತ್ತದು ಒರ ಜನಕ್ಕಳು ಮಾರ್ಗ ಕಡಪಂದನಂಚ ಕೆಪ್ಪುಗುಪ್ಪು ಉಂಡು ಮಾಲ್ತೈತನು ಒರಕ್ಕೂ ಜನ ಒತ್ತಡ ಉಪ್ಪುನ ಮಾರ್ಗದ ಸಂಚಾರ ತಡಿತದು ಪೆರ್ಮರಿ ಮಾರ್ಗ ಕಡಪುನಂಚ ಜನಕ್ಕಳು ತೂಂಡಿರು. ಭಾರಿ ಮಲ್ಲ ಪೆರ್ಮರಿ ಒಂಜಿ ಒತ್ತಡ ಉಪ್ಪುನ ಮಾರ್ಗನು ಒರಕ್ ಬಂದ್ ಮಲ್ಪೈನ ಸಂಗತಿ ಕುಡ್ಲದ ಪಾಂಡೇಶ್ವರಡು ಬುಧವಾರ ನಡತದಂಡು. ಪಾಂಡೇಶ್ವರ ರೈಲ್ವೆ ಗೇಟ್ ಕೈತಲು ಪೆರ್ಮರಿ ತೋಜಿದಿತ್ತದು ಮಾತೆರೆಗಳ ದಾನೆ ಮಲ್ಪನೆಂದು ಕೆಪ್ಪುಗುಪ್ಪಾದಿತ್ತಂಡು. ಪೆರ್ಮರಿ ಮಾರ್ಗ ಕಡಪುನಿನ ತೂಯಿನ ಜನಕ್ಕಳು ಪೆರ್ಮರಿ ಮಾರ್ಗ ಕಡಪಡಂದು ಒರಕ್ಕೂ ಮಾರ್ಗನು ಬಂದ್ ಮಲ್ಪಾಯರು. ಉಚ್ಚು ಗಾಡಿಲಿನ ಅಡಿಕ್ ಬೂರಂದನಂಚ ಅವು ಸರಾಗವಾದ ಮಾರ್ಗ ಕಡಪಿರೆ ಜನಕ್ಕಳು ತೂನೀರು. ರಾತ್ರಿ ಐನಡದವರ ರೈಲು ಬರಂದೆ ದಾನೆ ಮಾರ್ಗ ಬಂದ್ ಆಂಡು ಗಾಡಿಲೆಡು ಸಂಚಾರ ಮಲ್ಪನಕ್ಲಿಗೆ ಆಶ್ಚರ್ಯ ಆದಿತ್ತಂಡು. ಆತೆಯತ್ತು ರಾತ್ರಿದ ಪೊರ್ತು ಅಮಸರಡು ಪೋಪು ನಡೆದವರ ಹಾರ್ನ್ ಪಾಡೊಂದೇ ಇತ್ತಿರು. ಅಣ ಕೆಲವರು ಗಾಡಿಲಿನ ಉಂತಾದು ಜಾಗಿಗೆ ಬತ್ತದು ಪೆರ್ಮರಿ ಮಾರ್ಗ ಕಡಪುನಿನ ತೂವೊಂದು ಉಂತೀರು. ಕ್ರಿಸ್ತಂದಕ್ಕಿನ ಲೋಕಮಟ್ಟದ ಪರ್ವ ಕ್ರಿಸ್ಮಸ್ ದ ಆಚರಣೆ ಸರ್ವ ಧರ್ಮದಕ್ಕೆಲ್ಲ ಸೇರೋನ್ ಮೇರೆ ಕಟಪಾಡಿ ಸುಭಾಷ್ ನಗರದ ವಿಶ್ವಾಸ್ ಕುಮಾರ್ ಬೊಕ್ಕ ನಿತೇಶ್ ಆಚಾರ್ಯ ಮಕ್ಕಳು ಕ್ರಿಸ್ಮಸ್ ಸ್ಕ್ರಿಪ್ಟ್ ತಯಾರು ಮಾಡ್ತದ್ದು ಸರ್ವ ಧರ್ಮ ಸಂದೇಶ ಸಾರ್ದೇರು. ಇತ್ತೆ ಆ ಬಗೆಟ್ ಒಂಜಿ ವರದಿ. ಕತ್ತಲೆದ ಪೊರ್ತು ಬೊಲ್ಪುದ ಪೊರ್ಲ ರಾತ್ರಿಡು ಜಗಮಗ ಮೆನ್ಕುನ ಬಣ್ಣ ಬಣ್ಣದ ಲೈಟ್ ಎತ್ತರದ ಪರ್ವತ ಪಚ್ಚೆ ಪಜಿರು ನಲಿಪುನಂಚ ತೋಜುನ ಉಪವನ ನೀರಜರಿ ಚುಕ್ಕುಬುಕುಂದು ಪೋವೊಂದಿಪ್ಪುನ ರೈಲು ಇಂದೇನು ಮಾತ ತೂನಗ ಪೊಸಲೂಕ ಒಂಜೆಕ್ ಪಜ್ಜದೀನ ಅನುಭವಾವು ನಿಖುಲು ತೂವೊಂದುಪ್ಪುನ ಈ ದೃಶ್ಯಲು ಕ್ರಿಸ್ಮಸ್ ಸ್ಕ್ರಿಪ್ಟ್. ಒಡಿಪು ಜಿಲ್ಲೆ ಕಟ್ಪಾಡಿಡುಪ್ಪುನ ಈ ಪೊರ್ಲ ಕಲಿತ ಕ್ರಿಸ್ಮಸ್ ಸ್ಕ್ರಿಪ್ಟ್ ಸರ್ವೇರ್ನೆಲ ಮೆಚ್ಚುಗೆಗೂ ಸಂದಿದ ಜನವರಿ ಅಕ್ಕಿರಿ ಮುಟ್ಟಲ ಇಂದೆನ್ನು ತೂವಲಿ. ಕಳೆದ 5 ವರ್ಷದ ಹಿಂದೆ ನಾವು ಇಲ್ಲಿ ಒಂದು ಸಿಂಪಲ್ ರೀತಿಯಲ್ಲಿ ಒಂದು ಗೋದಲಿಯನ್ನು ರಚನೆ ಮಾಡಿದೆವು. ಅಲ್ಲಿ ಅದರ ಕಸವನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಒಂದು
ಗೋದಲಿಯನ್ನು ರಚನೆ ಮಾಡಿ ಅದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಅದೇ ರೀತಿ ಮರು ವರ್ಷ ನಾನು ಮತ್ತು ನನ್ನ ಸ್ನೇಹಿತ ನಿತೇಶ್ ಆಚಾರ್ಯ ಸೇರಿಕೊಂಡು, ನಿತೇಶ್ ಆಚಾರ್ಯ ಅವರು ಸ್ವಲ್ಪ ಕಲಾತ್ಮಕ ಶೈಲಿಯ ಕಾರ್ಯನಿರ್ವಹಣೆಯಲ್ಲಿ ಅತ್ಯುತ್ತಮವಾಗಿ ಅದನ್ನು ಮಾಡ್ತಾರೆ. ಅವರು ಸೇರಿಕೊಂಡು ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದೆವು. ಹಾಗೆಯೇ ಪ್ರತಿ ವರ್ಷದಂತೆ ಅದು ತನ್ನ ಮೆರುಗನ್ನು ಹೆಚ್ಚಿಸಿಕೊಂಡು ಈ ವರ್ಷ 5ನೇ ವರ್ಷ ಇನ್ನಷ್ಟು ಆಕರ್ಷಕವಾಗಿ ಮೂಡಿ ಬಂದಿದೆ. ಅದನ್ನು ನೋಡಿ ಇಲ್ಲಿ ತುಂಬ ಜನ ಸೇರಿ ಅವರು ಅದನ್ನು ಖುಷಿ ಪಡುವುದರಿಂದ ನಮಗೆ ಅದನ್ನು ಮಾಡಿದ್ದಕ್ಕೆ ಸ್ವಲ್ಪ ಸಾರ್ಥಕತೆ ಅನ್ನಿಸ್ತದೆ. ಯಾಕಂತೇಳಿದರೆ ಎಲ್ಲೂ ಸಹ ಇಂಥ ಒಂದು ಓಪನ್ ಪ್ಲೇಸಲ್ಲಿ ಗೋದಲಿ ನಿರ್ಮಾಣ ಇಲ್ಲ. ಹಾಗೆಯೇ ಜನರು ನೋಡಿ ಮೆಚ್ಚುಗೆಯನ್ನು ಸೂಚಿಸುವಾಗ ಅದು ನಮಗೆ ನಾವು ಮಾಡಿದ ಪ್ರಯತ್ನಕ್ಕೆ ಸಿಕ್ಕ ಫಲ ಅಂತೇಳಿ ನಾವು ಎಣಿಸ್ತೇವೆ. ಕಟಪಾಡಿ ಸುಭಾಸ್ ನಗರದ ತಿರ್ಕಸ್ ಕೈತಲ್ ಜನರಲ್ ಸ್ಟೋರ್ ನಡಪಾವಂದುಪ್ಪುನ ವಿಶ್ವಕುಮಾರ್ ಬೊಕ್ಕ ಅರೆನ ದೋಸ್ತಿ ಜವಣ ಕಲಾವಿದರು ನಿತೇಶ್ ಆಚಾರ್ಯ ಈ ಕ್ರಿಸ್ಮಸ್ ಸ್ಕ್ರಿಪ್ಟ್ ತಯಾರು ಮಲ್ತಿನಕಲು ವರ್ಷಲ ಮಲ್ಪು ನಂಚನೆ ಕ್ರಿಸ್ಮಸ್ ಈ ಸರ್ತಿಲ ಕ್ರಿಸ್ಮಸ್ ಸ್ಕ್ರಿಪ್ಟ್ ತಯಾರಾತನ ಇಂದೇನು ಮಲ್ಪರೆ 1 ತಿಂಗೊಲಾತನ 1 ತಿಂಗೊಲ್ ದೆತೊಂಡಿರಂಡಲ ಧರ್ಮ ಎಡ್ಡೆಪ್ಪು ಒರಿತೊನೆರೆ ಈ ಕ್ರಿಸ್ಮಸ್ ಸ್ಕ್ರಿಪ್ಟ್ ಬಿಡೋ ಪ್ರಯತ್ನ ಮಲ್ತಿದಿರ. ಬಹಳ ಸುಂದರವಾದಂಥ ವಿದ್ಯುತ್ ದೀಪದ ಅಲಂಕೃತವಾದಂತಹ ಈ ಒಂದು ಬಾದಾಮಿ ವೃಕ್ಷದ ಅಡಿಯಲ್ಲಿ ಕ್ರಿಸ್ತನ ಗೋದಲಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮುಖ್ಯವಾಗಿ ಪರ್ವತ, ಹಾಗೆ ಈ ಒಂದು ಉಪವನ, ನೀರಿನ ಜರಿ ಮತ್ತು ಗೋಪುರ, ಕ್ರಿಸ್ತನು ಹುಟ್ಟುವಂಥ ಆ ಒಂದು ಗೋದಲಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ವಿದ್ಯುತ್ ಚಾಲಿತ ಒಂದು ಟ್ರೈನ್ ಇದು ಸಹ ಜನರನ್ನು ತನ್ನತ್ತ ಸೆಳೆಯುತ್ತಾ ಇದೆ. ಇದು ಕೇವಲ ಕ್ರಿಸ್ಮಸ್ಸಿನ ದಿನದಲ್ಲಿ ಮಾತ್ರ ಅಲ್ಲ, ಸುಮಾರು 1 ತಿಂಗಳು ಈ ಒಂದು ಕ್ರಿಬ್ ಇಲ್ಲಿ ಜನಾಕರ್ಷಣೆಯ ಕೇಂದ್ರವಾಗಿದೆ. ಸುತ್ತಮುತ್ತಲಿನ ಜನರು ಈ ಒಂದು ಮಾರ್ಗದಲ್ಲಿ ಸಂಚರಿಸುವಾಗ ಈ ಒಂದು ಗೋದಲಿಯ ಬಳಿಗೆ ಬಂದು ಇಲ್ಲಿಯ ಒಂದು ಸೌಂದರ್ಯವನ್ನು ಕಂಡು ಒಂದು ತನ್ಮಯತೆಯನ್ನು ಹೊಂದಿ ಭಾವಪರವಶರಾಗ್ತಾ ಇದ್ದಾರೆ. ಕ್ರಿಸ್ಮಸ್ ಪರ್ಬನು ಹಿಂದಲು ಆಚರಣೆ ಮಲ್ತದ ಧರ್ಮದ ನಡುಟು ಒಡಕು ದೂರ ಮಲ್ಪನ ಹೊಸ ವಿಚಾರ ಸೃಷ್ಟಿ ಮಲ್ತದಿರ. ಸಾರ್ವಜನಿಕರು ಈ ಬಗೆಟ್ ಬಾರಿ ಮೆಚ್ಚುಗೆ ತೆರಿಪಾದಿರ. ಕ್ರಿಸ್ಮಸ್ ಕರೆದು 2 ವಾರ ಆ ಒಂದು ಬತ್ತನಲ್ಲ ಕ್ರಿಸ್ಮಸ್ ಟ್ರೀ ಗೋದಳಿ ಮಾತ ಇತ್ತೆಲ ಜನಕ್ಲಿನ ಗುಮ್ಮನ ವೈತೊಂದುಂಡು. ಇಂದೇನು ತುಯರೆ ಬೇತೆ ಧರ್ಮದಕಲು ಬರೊಂದುಲ್ಲಿರ ಉಂದುವೆ ತುಳುನಾಡದ ಪೆರ್ಮೆ ಗತ್ತು ಪತ್ತಂದು ಪಂಡ ತಪ್ಪಾವಂದು. ಇತ್ತೆ ಕುಡೂರ ಮುಖ್ಯಾಂಶಗಳು. ನನ್ನ ಬರ್ಪುನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಓಟು ಜಾಗೃತಿದ ಘಂಟೆ ಕಾಂಗ್ರೆಸ್ ಪಕ್ಷ ಹೊಸ ನಾಯಕರನ್ನು ಬುಳೆಪಾವನ ಕೆಲಸ ಮಲ್ತೊಂದುಂಡು ಬೇಸಿರೋಡು ಮೈಸೂರು ವಿಭಾಗ ಮಟ್ಟದ ಪ್ರತಿನಿಧಿನ ಸಭೆಟ್ ಡಿಕೆ ಶಿವಕುಮಾರ್. ಉಳ್ಳಾಲ ಕ್ಷೇತ್ರ ಉಚ್ಚಿರದ ಬಸ್ ಸ್ಟ್ಯಾಂಡ್ ಪರ್ಪನ ಪಾರ್ಟಿ ನಡಪೊಂದಿತ್ತಿನ ಆಜ್ ಜನತ ಮಿತ್ ಕಾರ್ಯಾಚರಣೆ ನಡು ರಾತ್ರಿ ಮುಟ್ಟಲ ನಗರ ಬೊಕ್ಕ ಸುತ್ತಮುತ್ತಲು ಬರಿಬರ್ಪನಕ್ಲೆಗ್ ಬೆಚ್ಚ ಮುಟ್ಟಾಯಿನ ಹೊಸ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಕೂಡಡೆ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಎಜೆ ಕೌಶಲ್ಯ ಬೊಕ್ಕ ಸಿಮ್ಯುಲೇಷನ್ ಸೆಂಟರ್ ಲೋಕಾರ್ಪಣೆ. ಜನವರಿ 8 ಕುವೈಟ್ ತುಳುಕೂಟದ ನಿಲೆಟ್ ತುಳು ಪರ್ಬಗು ಅಟ್ಟಣೆ ತುಳು ಸಂಸ್ಕೃತಿ ಆಚಾರ ವಿಚಾರ ಒರಿಪವನ ಮಾಮಲ್ಲ ಕಾರ್ಯಕ್ರಮದ ಬಗ್ಗೆ ಉಂಜಿವರ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೋನ್ಮೇಲು.